ಕಿನ್ಯಾ ಯೂತ್ ಕಾಂಗ್ರೆಸ್ ಸಕ್ರಿಯ ಸದಸ್ಯರು ಕಿನ್ಯಾ ನಿವಾಸಿ 32 ವರ್ಷ ಪ್ರಾಯದ ಅಬ್ದುಲ್ ರಹಿಮಾನ್ ರೌಫ್ ಅಲ್ಪಕಾಲದ ಅಸೌಖ್ಯರ್ದು ಮರಣ ಪಡೆದಿದ್ದು ಇಂಬೇರ್ನ ಇಲ್ಲಾಗ ರಾಜ್ಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ರಕ್ಷಾರಾಮಯ್ಯ ಭೇಟಿ ಕೊರ್ದು ಸಾಂತ್ವನದ ಪಾತ್ರ ಪಂಡರು. ಈ ಹೊರತು ಪಾತ್ರನ ರಕ್ಷಾರಾಮಯ್ಯ ಕಿನ್ಯ ಗ್ರಾಮದ ಸಕ್ರಿಯ ಕಾಂಗ್ರೆಸ್ ಕಾರ್ಯಕರ್ತರು ರೌಫ್ ಅಕಾಲಿಕ ಮರಣ ಪಡೆಯಿನವು ದಿಂಜಾ ಬೇಜಾರ್ನ ಉಂಡು ಮಾತದರು. ಅರೆನ ಅಗಲುವಿಕೆಯನ್ನು ಇಲ್ಲದಕ್ಲೆಗೆ ಸಹಿಸೋಣ ಶಕ್ತಿ ದೇವೇರು ಕೊರಡು ಪ್ರತಿಯೊರಿ ಕಾರ್ಯಕರ್ತರು ಅರೆನ ಇಲ್ಲದಕ್ಲಿನ ಬೇನೆಡು ತಂಕ್ಲು ಉಲ್ಲ ಕೊರೋನಾ ಪೊರ್ತುಡು ರೌಫೇರು ಚುರುಕಾದ ಬೇಲೆ ಮಾತೊಂದಿತ್ತೇರು. ಇಂದುವೆ ಒಂಜಿ ಶಕ್ತಿ ಪ್ರತಿಯೊಂಜಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಮಲ್ಪಡ ಪಣದ ಹಾರೈಸೇರು. ನಮ್ಮ ಕಾರ್ಯಕರ್ತ ನಿನ್ನೆ ಮರಣ ಹೊಂದಿರುವುದು ನಮಗೆಲ್ಲ ತುಂಬ ಬೇಸರವಾಗಿದೆ. ಅವರ ಈ ಒಂದು ಕೋವಿಡ್ ಸಮಯದ ಈ ದುರಂತವನ್ನು ಅವರ ಕುಟುಂಬದವರಿಗೆ ಅವರೊಂದಿಗೆ ನಾವು ಬಂದು ಸಹಿಸಿಕೊಳ್ಳುವ ಶಕ್ತಿ ದೇವರು ಕೊಡಲಿ ಅವರಿಗೆಲ್ಲ. ನಾವು ಪ್ರತಿಯೊಬ್ಬ ಕಾರ್ಯಕರ್ತರ ಕುಟುಂಬದವರೆಗೂ ನಾವೆಲ್ಲ ಇರ್ತೀವಿ ಅವ್ರ ಜೊತೆ. ಅದನ್ನು ಹೇಳ್ಕೊಳ್ಳೋಕ್ಕೆ ನಮ್ಮ ತೆಲಂಗಾಣದಿಂದ ಬಂದಿರೋರು, ಮುಂಬೈಯಿಂದ ಬಂದಿರೋರು ಪ್ರತಿಯೊಬ್ಬರು ಕಾರ್ಯಕರ್ತರಿಗೂ ನಾವು ಶಕ್ತಿ ತುಂಬೋ ಕೆಲಸ ಮಾಡ್ತೀವಿ. ನಾವು ಈ ಒಂದು ಕೋವಿಡ್ ಸಮಯದ ಮುಂಚೆನೂ ರೌಫನ ಹುಡುಗ ಎಷ್ಟು ಆಕ್ಟಿವ್ ಆಗಿ ಮಾಡಿದ್ದಾನೆ ಅಂದರೆ ಇಲ್ಲಿ ಬರುವ ಪ್ರತಿಯೊಬ್ಬರು ನಮ್ಮ ಕಾರ್ಯಕರ್ತರು ಅವರ ಪರವಾಗಿ ಮಾತಾಡ್ತಾ ಇದ್ದಾರೆ. ಇದೇ ಒಂದು ಶಕ್ತಿಯನ್ನು ನಮ್ಮ ಯುವ ಕಾಂಗ್ರೆಸ್ ಪ್ರತಿಯೊಬ್ಬರು ಕಾರ್ಯಕರ್ತರು ಬರಲಿ ಅಂತ ನಾವು ಕೇಳ್ಕೊತೀವಿ. ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಲುಕ್ಮಾನ್ ಬಂಟ್ವಾಳ ಪಾತ್ರರೊಂದು ಕಾಂಗ್ರೆಸ್ದ ಕಟ್ಟಕಡಿತ ವ್ಯಕ್ತಿಗೂ ತೊಂದರೆಯಾಂಡ ತಂಕ್ಲು ಉಲ್ಲ ತಂಗ್ಲೆ ಕಾರ್ಯಕರ್ತರಿಗೂ ಇಲ್ಲದಕ್ಲೆಗೂ ಧೈರ್ಯ ದಿಂಜಾಯರೆ ತಂಗ್ಲೆ ರಾಜ್ಯಾಧ್ಯಕ್ಷರು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಬೈದರು. ಕೋವಿಡ್ ಪೊರ್ತುಡು ದಿಂಜಾ ಬೇಲೆನು ರೌಫ್ ಮಾಲ್ತದೇರು ಅರನ ಇಲ್ಲದಕ್ಲಿನ ಒಟ್ಟಿಗೆ ತಂಕ್ಲು ಉಲ್ಲ ಪಂಡ ತೆರಿಪಾಯರು. ಕಿನ್ಯಾ ಗ್ರಾಮದ ಯುವ ಕಾಂಗ್ರೆಸ್ ವರ್ಕರ್ಸ್ ಒಂದು ತೀರ್ಕೊಂಡಿದ್ದಾರೆ. ಅವರ ಮನೆಗೆ ಅವರಿಗೆ ಒಂದು ಸಂತಾಪ ಸೂಚಿಸಲು ಒಂದು ಕಟ್ಟಕಡೆಯ ವ್ಯಕ್ತಿಗೂ ನಾವು ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರು, ರಾಷ್ಟ್ರೀಯ ನಾಯಕರುಗಳು ಕಟ್ಟಕಡೆಯ ವ್ಯಕ್ತಿಗೂ ಏನಾದರೂ ತೊಂದರೆ ಆದರೆ ನಾವು ಇದ್ದೇವೆ ಅಂತ ಕಾರ್ಯಕರ್ತರಿಗೆ ಅವರ ಮನೆಯವರಿಗೆ ಧೈರ್ಯ ತುಂಬಲು ನಮ್ಮ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ. ನಮ್ಮ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ನಾವು ಇನ್ನೂ ಕೂಡ ಏನು ಕೋವಿಡಿಂದ ನಮ್ಮ ಒಬ್ಬ ಕಾರ್ಯಕರ್ತರನ್ನು ನಾವು ಕಳೆದುಕೊಂಡಿದ್ದೇವೆ. ಬಹಳಷ್ಟು ಕೆಲಸಗಳನ್ನು ಕೋವಿಡ್ ಸಮಯದಲ್ಲಿ ಮಾಡಿರುವಂಥ ಒಬ್ಬ ವ್ಯಕ್ತಿ ರೌಫ್. ಇನ್ನೂ ಕೂಡ ನಮ್ಮ ಯುವಕರು ಯಾವುದೇ ಸಮಸ್ಯೆಗೆ ಬಗ್ಗದೆ
ಇಲ್ಲದೆ, ಯಾವುದೇ ಅಂಜಿಕೆ ಇಲ್ಲದೆ, ಕೋವಿಡ್ ಇನ್ನೂ ಬಂದರೂ ನಾವು ನಮ್ಮ ಎಲ್ಲವನ್ನು ಅರ್ಪಣೆ ಮಾಡ್ತೇವೆ ಅಂತ ಹೇಳಿ ನಮಗೆ ಇಂಥ ನಾಯಕರಿದ್ದಾಗ, ಇಂಥ ಯುವಕರ ಶಕ್ತಿ ಇದ್ದಾಗ ನಾವು ಜನರ ಬಳಿಗೆ ಹೋಗಲು ಬಹಳಷ್ಟು ಇದಾಗ್ತದೆ, ಉಪಯೋಗವಾಗ್ತದೆ. ಮತ್ತು ಕಿನ್ಯ ಗ್ರಾಮದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಹೇಳಲೇಬೇಕು, ಒಂದು ಗ್ರಾಮದಲ್ಲಿ ಒಂದು ಯುವ ಕಾಂಗ್ರೆಸ್ ಆಫೀಸ್ ಇರೋದು ಅದು ಬಹಳಷ್ಟು ವರ್ಷಗಳಿಂದ ಇವೆ, ಆಕ್ಟಿವ್ ಆಗಿರೋದು ಕಿನ್ಯಾದಲ್ಲಿ. ಅನ್ಸರ್ ಅವರು ಇಲ್ಲಿ ಅಧ್ಯಕ್ಷರಾಗಿದ್ದಾರೆ, ಫಿರೋಜ್ ಅವರು ಈ ಬ್ಲಾಕಿನ ಅಧ್ಯಕ್ಷರು, ಸಿರಾಜ್ ಇವರು ಆಕ್ಟಿವ್, ಇವರು ಯೂತ್ ಕಾಂಗ್ರೆಸ್ ನಮ್ಮ ರಾಹುಲ್ ಗಾಂಧಿ ಸಿಸ್ಟಮ್ ಇಂದಲೇ ಬಂದವರು. ಸೊ ಒಂದು ಮಾಡೆಲ್, ಈ ಮಾಡೆಲ್ ಅನ್ನು ನಾವು ದಕ್ಷಿಣ ಕನ್ನಡ ಮತ್ತೆ ಬೇರೆ ಕಡೆಗೂ ಇಂಪ್ಲಿಮೆಂಟ್ ಮಾಡಲಿಕ್ಕೆ. ರೌಫ್ ಅಸೌಕ್ಯರ್ದು ಸೋಮವಾರ ಮರಣ ಪಡೆದಿದ್ದು ನಮ್ಮ ರಾಜ್ಯದ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಕಟ್ಟಕಡದ ಕಾರ್ಯಕರ್ತರನ್ನ ಬೇನೆದು ಸ್ಪಂದಿಸಾದ ನಮ್ಮ ಗ್ರಾಮಕ್ಕೆ ಬೈದೇರು ಕಟ್ಟಕಡದ ಕಾರ್ಯಕರ್ತರನ್ನ ಒಟ್ಟಿಗೆ ತಂಗ್ಲು ಉಲ್ಲಾ ಪಂಪಿನ ಸಂದೇಶ ಕೊಡ್ತಿರ್ಪಣದು ಕಿನ್ಯ ಗ್ರಾಮ ಪಂಚಾಯತ್ ಸದಸ್ಯರು ಸಿರಾಜ್ ಕಿನ್ಯ ತೆರಿಪಾಯರು. ಕಿನ್ಯ ಗ್ರಾಮದ ಸಕ್ರಿಯ ಕಾಂಗ್ರೆಸ್ ಕಾರ್ಯಕರ್ತ ಅಕಾಲಿಕ ಅಸೌಖ್ಯದಿಂದ ನಿನ್ನೆ ಮರಣ ಹೊಂದಿದ್ದರು. ನಮ್ಮ ರಾಜ್ಯಾಧ್ಯಕ್ಷರು ಒಂದು ಕಟ್ಟ ಕಡೆಯ ಕಾರ್ಯಕರ್ತರ ನೋವಿಗೆ ಸ್ಪಂದಿಸಿ ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ಅವರನ್ನು ನಾನು ನಮಗೊಂದು ಮೆಸೇಜ್ ಕೊಟ್ಟಿದ್ದಾರೆ, ಈ ಕಟ್ಟ ಕಡೆಯ ಕಾರ್ಯಕರ್ತರ ಪರವಾಗಿ ನಾವಿದ್ದೇವೆ ಅಂತೇಳಿ. ಅವರನ್ನು ನಾನು ಈ ಗ್ರಾಮದ ಪರವಾಗಿ ತುಂಬ ಹೃದಯದ ಸ್ವಾಗತ. ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎನ್ಎಸ್ ಕರೀಂ, ಮುಡಿಪು ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ನವಾಜ್, ಕುಡ್ಲ ವಿಧಾನಸಭಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಫಿರೋಜ್, ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಮೊಹಮ್ಮದ್ ಮೋನು ಪಾವೂರು, ಮಾಜಿ ಸದಸ್ಯರು ಜಬ್ಬಾರ್ ಬೋಳಿಯಾರ್, ಕಿನ್ಯ ಗ್ರಾಮ ಪಂಚಾಯತ್ ಸದಸ್ಯರು ಫಾರೂಕ್, ಯುವ ಕಾಂಗ್ರೆಸ್ ಅಧ್ಯಕ್ಷರು ಅನ್ಸಾರ್ ಕಿನ್ಯ, ಕಾರ್ಯದರ್ಶಿ ಆರಿಸ್, ಕಿನ್ಯ ಕಾಂಗ್ರೆಸ್ ಗ್ರಾಮ ಸಮಿತಿ ಕಾರ್ಯದರ್ಶಿ ಶೇಖ್ ಅಬುಸಾಲಿ, ನಜರ್ ಶಾ ಪಟ್ಟೋರಿ ಕಾರ್ಯಕ್ರಮದ ಮುತಾಲಿಕೆಡಿದ್ದರು.